ಓಕೆ. ಹರೇ ಕೃಷ್ಣ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ, ವೈರಾಗ್ಯ ಪರಿಪೂರ್ಣತೆ. Okay. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರ ಅಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ನಿನ್ನೆ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ವಿ ಅಂತ ನೋಡೋಣ. ನಿನ್ನೆ ಅಧ್ಯಾಯದಲ್ಲಿ ಅಂದ್ರೆ 17ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಡೌಟ್ಸ್ ಬರುತ್ತೆ. ಈ ಶಾಸ್ತ್ರಗಳನ್ನು ಅನುಸರಿಸದವರ ಗತಿ ಏನಾಗುತ್ತೆ ಅಂತೇಳಿ, ಅವರ ನಂಬಿಕೆ ಹೇಗಿರುತ್ತೆ. ಅವಾಗ ಭಗವಂತ ಹೇಳ್ತಾನೆ, 3 ಗುಣಗಳಿಂದ ಅವರ ನಂಬಿಕೆ ಪ್ರಭಾವಿತವಾಗಿರುತ್ತೆ. ಅವರು ಮಾಡುವ ಎಲ್ಲಾ ಕಾರ್ಯಗಳು 3 ಗುಣಗಳಲ್ಲಿ ನಂಬಿಕೆ, 3 ಗುಣಗಳಲ್ಲಿ ಆರಾಧನೆ, 3 ಗುಣಗಳಲ್ಲಿ ಯಜ್ಞ, 3 ಗುಣಗಳಲ್ಲಿ ದಾನ, 3 ಗುಣಗಳಲ್ಲಿ ತಪಸ್ಸು, 3 ಗುಣಗಳಲ್ಲಿ ಮಾತು, ಎಲ್ಲವನ್ನು ನಾವು ತಿಳಿದೆವು. ಅದಾದ್ಮೇಲೆ ಓಂ ತತ್ಸತ್ ಅಂದ್ರೇನು ಅಂತ ಹೇಳಿ ಅರ್ಥ ಮಾಡಿಕೊಂಡೆವು. ಸೊ ಇವತ್ತಿನ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ, ವೈರಾಗ್ಯ ಪರಿಪೂರ್ಣತೆ. ಶ್ರೀಲ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಅನುವಾದ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಎಸ್, ಇಲ್ಲಿ ಅರ್ಜುನ ಕೃಷ್ಣನನ್ನು ಋಷಿಕೇಶ ಅಂತ ಹೇಳಿ ಕೇಶಿ ರಾಕ್ಷಸನವನ್ನು ಕೊಂದವನೇ ಅಂತ ಹೇಳ್ತಾ ಇದ್ದಾನೆ. ಅಂತ ಹೇಳಿದ್ರೆ ಋಷಿಕೇಶ ಅಂತ ಹೇಳಿದ್ರೆ ಕೃಷ್ಣ ಇಂದ್ರಿಯಗಳ ಒಡೆಯ. ನಂತರ ಕೇಶಿ ರಾಕ್ಷಸನನ್ನು ಕೊಂದವನು ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ ಅಂತ ಹೇಳಿದ್ರೆ, ಈಗ ಅರ್ಜುನನಿಗೆ ಇಲ್ಲಿ ತುಂಬಾ ಡೌಟ್ಸ್ ಬರ್ತಾ ಇದೆ. ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ಬೇಕು. ಸೊ ನಾನು ನನ್ನ ಕ್ಷತ್ರಿಯ ಕೆಲಸ ಬಿಟ್ಟು ಕಾಡಿಗೆ ಹೋಗ್ಬೇಕಾ, ಅಥವಾ ಕ್ಷತ್ರಿಯ ಕೆಲಸ ಮಾಡ್ಬೇಕಾ, ಅಂದ್ರೆ ಫಲವನ್ನು ನಿನಗೆ ಕೊಡ್ಬೇಕಾ, ನಿನಗೋಸ್ಕರ ಯುದ್ಧ ಮಾಡ್ಬೇಕಾ, ಯುದ್ಧದಲ್ಲಿ ಏನ್ ಫಲಿತಾಂಶ ಬರುತ್ತೆ ಅದನ್ನ ನಿನಗೆ ಕೊಡ್ಬೇಕಾ, ಯಾವ್ದು ಮಾಡ್ಬೇಕು, ಸನ್ಯಾಸ ಮಾಡ್ಬೇಕಾ ಅಥವಾ ತ್ಯಾಗ ಮಾಡ್ಬೇಕಾ ಅಂತ ಹೇಳಿ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನು ತ್ಯಾಗ ಮಾಡ್ಬೇಕು, ನೀನು ಯುದ್ಧ ಮಾಡು, ಫಲವನ್ನು ನನಗೆ ಬಿಡು ಅಂತ ಹೇಳಿ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲತ್ಯಾಗಂ ರಾಹುತ್ಯಾಗಂ ವಿಚಕ್ಷಣಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಇಲ್ಲಿ ಸನ್ಯಾಸಿ ಅಂತ ಹೇಳಿದ್ರೆ ಅವ್ರು ಕರ್ಮ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಆದ್ರೆ ಈ ಐಹಿಕ ಕರ್ಮ ಮಾಡೋದಿಲ್ಲ, ಕೃಷ್ಣ ಕರ್ಮ ಮಾಡ್ತಾರೆ, ಅಕರ್ಮ ಮಾಡುವಂಥದ್ದು. ಸೊ ಇಲ್ಲಿ ಅವರು ಕರ್ಮ ಮಾಡ್ತಾರೆ, ಆದ್ರೆ ಕರ್ಮ ಫಲವನ್ನು ಭಗವಂತನಿಗೆ ಕೊಡುವಂಥದ್ದು, ಇದಕ್ಕೆ ತ್ಯಾಗ ಅಂತ ಹೇಳುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಕರ್ಮ ಅಂತ ಹೇಳಿದ್ರೆ ಇಲ್ಲಿ ನಿತ್ಯ ಕರ್ಮ, ಕಾಮ್ಯ ಕರ್ಮ. ಈಗ ನಿತ್ಯ ಕರ್ಮ ಹೇಳುವಂಥದ್ದು ಈಗ ಸ್ನಾನ ಮಾಡುವಂಥದ್ದು, ಈ ರೀತಿಯಾಗಿ ತಪಸ್ಸನ್ನು ಅಂದ್ರೆ ಜಪ ಮಾಡುವಂಥದ್ದು, ಇದೆಲ್ಲವೂ ಕೂಡ ಬರ್ತದೆ. ಕಾಮ್ಯ ಕರ್ಮ ಅಂತ ಹೇಳಿದ್ರೆ ಕರ್ಮಕಾಂಡದಲ್ಲಿ ಮಾಡುವಂಥದ್ದು, ಅಂದ್ರೆ ಫಲವನ್ನು ನಿರೀಕ್ಷಿಸುವಂಥದ್ದು. ಈ ಸನ್ಯಾಸಿ ಆದವನು ನಿತ್ಯ ಕರ್ಮವನ್ನು ಬಿಡೋದಿಲ್ಲ, ನಿತ್ಯ ಕರ್ಮವನ್ನು ಮಾಡಿಯೇ ಮಾಡ್ತಾನೆ, ಆದ್ರೆ ಕಾಮ್ಯ ಕರ್ಮವನ್ನು ಬಿಡ್ತಾನೆ. ಕರ್ಮಕಾಂಡದಲ್ಲಿರುವವರು ನಿತ್ಯ ಕರ್ಮ ಮಾಡ್ತಾರೆ ಮತ್ತು ಕಾಮ್ಯ ಕರ್ಮ ಕೂಡ ಮಾಡ್ತಾರೆ, ಅಂದ್ರೆ ಅವರು ಫಲ ನಿರೀಕ್ಷೆ ಮಾಡ್ತಾರೆ. ಭಕ್ತನಾದವನು ನಿತ್ಯ ಕರ್ಮ ಮಾಡ್ತಾನೆ, ಕರ್ಮ ಯೋಗ ಮಾಡ್ತಾನೆ. ಹರೇ ಕೃಷ್ಣ.
ಸೊ ಇಲ್ಲಿ ಕರ್ಮಕಾಂಡದಲ್ಲಿರುವವರು ನಿತ್ಯ ಕರ್ಮ ಮಾಡ್ತಾರೆ, ಕಾಮ್ಯ ಕರ್ಮ ಮಾಡ್ತಾರೆ, ಫಲ ನಿರೀಕ್ಷೆ ಇಟ್ಟುಕೊಳ್ತಾರೆ. ಭಕ್ತನಾದವನು ನಿತ್ಯ ಕರ್ಮ ಮಾಡ್ತಾನೆ, ಕರ್ಮ ಯೋಗ ಮಾಡ್ತಾನೆ, ಕರ್ಮದ ಫಲವನ್ನು ಭಗವಂತನಿಗೆ ಬಿಟ್ಟು ಬಿಡ್ತಾನೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಎಲ್ಲಾ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಅಂತ ಹೇಳಿದ್ರೆ ಈಗ ಯಜ್ಞ ದಾನ ತಪಸ್ಸು ಮಾಡ್ಬೇಕು ಹೇಳಿದ್ರೆ, ಈಗ ಗರ್ಭದಾನ ಸಂಸ್ಕಾರ, ಸೀಮಂತ, ನಾಮಕರಣ, ಅನ್ನಪ್ರಾಶನ, ಉಪನಯನ, ವಿವಾಹ, ಇದು ಎಲ್ಲವೂ ಕೂಡ ಯಜ್ಞ. ಅಂದ್ರೆ ಇದನ್ನು ಮಾಡೋದ್ರಿಂದ ಆಧ್ಯಾತ್ಮಿಕ ಉನ್ನತಿಗೆ ಶಾಂತಿಯನ್ನು ನೆಲೆಸುವಂತೆ ಮಾಡ್ತದೆ ಅಂತ ಹೇಳಲಾಗ್ತದೆ. ಈ ರೀತಿ ಗೃಹಸ್ಥ ಭಕ್ತಿಯಲ್ಲಿ ನಡೆದುಕೊಂಡು ಬಂದ್ರೆ ಅವನು ಸನ್ಯಾಸಕ್ಕಿಂತ ಉತ್ತಮ ಅಂತ ಹೇಳಲಾಗ್ತದೆ. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಇಲ್ಲಿ ಒಮ್ಮೆ ದಕ್ಷ ಪ್ರಜಾಪತಿ ಅವನು ಬರುವಾಗ ಸಭೆಯಲ್ಲಿ ಎಲ್ಲರೂ ಎದ್ದು ನಿಲ್ತಾರೆ, ಆದ್ರೆ ಬ್ರಹ್ಮ ಮತ್ತು ಶಿವ ಎದ್ದು ನಿಲ್ಲೋದಿಲ್ಲ. ದಕ್ಷನಿಗೆ ಬ್ರಹ್ಮನ ಮೇಲೆ ಸಿಟ್ಟು ಬರೋದಿಲ್ಲ, ಯಾಕಂದ್ರೆ ಬ್ರಹ್ಮ ಸೃಷ್ಟಿಕರ್ತನಾಗಿರ್ತಾನೆ. ಆದ್ರೆ ಶಿವನ ಮೇಲೆ ಸಿಟ್ಟು ಬರುತ್ತೆ, ಯಾಕಂದ್ರೆ ಶಿವ ದಕ್ಷನ ಮಗಳಾದ ದಾಕ್ಷಾಯಿಣಿಯ ಪತಿಯಾಗಿರ್ತಾನೆ. ಹಾಗೆ ದಕ್ಷನಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿ ಶಿವನನ್ನು ನಿಂದಿಸುವಂಥದ್ದು ಸಭೆಯಲ್ಲಿ. ನಂತರ ಒಂದು ದಿವಸ ಏನ್ ಮಾಡ್ತಾನೆ, ದಕ್ಷ ಒಂದು ಯಜ್ಞವನ್ನು ಮಾಡ್ತಾನೆ, ಎಲ್ಲರನ್ನು ಆಹ್ವಾನಿಸ್ತಾನೆ. ಆದ್ರೆ ದಾಕ್ಷಾಯಿಣಿ ಮತ್ತು ಶಿವನಿಗೆ ಕರೆಯೋದಿಲ್ಲ. ಆದ್ರೆ ದಾಕ್ಷಾಯಿಣಿಗೆ ಆಗ್ತದೆ ಹೋಗ್ಲೇಬೇಕು ಅಂತೇಳಿ, ತಂದೆ ಮನೆಗೆ ಹೋಗ್ತೇನೆ ಅಂತ ಹಠ ಮಾಡಿಕೊಂಡು ಹೋಗುವಂಥದ್ದು. ಶಿವ ಹೇಳ್ತಾನೆ ಹೋಗ್ಬೇಡ ಅಂತ, ಆದ್ರೂ ಕೂಡ ಅವಳು ಹೋಗ್ತಾಳೆ. ಅಲ್ಲಿ ಹೋದಾಗ್ಲೂ ಕೂಡ ಅವಳನ್ನು ಯಾರು ಮಾತನಾಡಿಸೋದಿಲ್ಲ. ಇವರು ದಕ್ಷ ಏನ್ ಮಾಡ್ತಾನೆ, ಅಲ್ಲಿ ಮತ್ತೆ ಶಿವನನ್ನು ನಿಂದಿಸುವಂಥದ್ದು. ಇದರಿಂದ ಅವಳಿಗೆ ಬಹಳ ಬೇಸರ ಆಗಿ ಅವಳು ಏನಾಗ್ತಾಳೆ, ಆ ಒಂದು ಬೆಂಕಿಗೆ ಹಾರಿ ಪ್ರಾಣವನ್ನು ಬಿಡ್ತಾಳೆ ಅಂತ ಹೇಳಿ ನೋಡಿ. ನಂತರ ಇದು ಶಿವನಿಗೆ ತಿಳಿದು ಶಿವ ಕಾಳಭೈರವನಾಗಿ ಬಂದು ದಕ್ಷನ ತಲೆಯನ್ನು ಕಡಿಯುವಂಥದ್ದು. ಅಂದರೆ ಎಲ್ಲ ದೇವತೆಗಳು ಶಿವನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರ ಶಿವ ದಕ್ಷನಿಗೆ ಈ ಆಡಿನ ತಲೆಯನ್ನು ಕೊಡುವಂಥದ್ದು. ನಂತರ ಮತ್ತೆ ದಕ್ಷ ಈ ಒಂದು ಯಜ್ಞವನ್ನು ಮಾಡ್ತಾನೆ, ಆಗ ಶಿವನನ್ನು ಕರೀತಾನೆ. ಈ ರೀತಿಯಾಗಿ ಮಾಡೋದಂದ್ರೆ ಯಜ್ಞಾದಾನ ತಪಸ್ಸನ್ನು ಮಾಡೋದ್ರಿಂದ ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸ್ತದೆ ಅಂತೇಳಿ. ಆದ್ರೆ ಕಲಿಯುಗಕ್ಕೆ ಇದು ಸಂಕೀರ್ತನ ಯಜ್ಞವನ್ನು ಮಾಡುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು ಕಲಿಯುಗಕ್ಕೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥನೆ, ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಇಲ್ಲಿ 18ನೇ ಅಧ್ಯಾಯದ ಸಾರಾಂಶ ಏನಾಗಿರ್ತದೆ ಅಂತ ಹೇಳಿದ್ರೆ, 1ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ಕರ್ಮಯೋಗದ ಬಗ್ಗೆ, ನಂತರ 13ರಿಂದ 40ನೇ ಶ್ಲೋಕದಲ್ಲಿ ಜ್ಞಾನಯೋಗದ ಬಗ್ಗೆ, ಅದರಲ್ಲಿ ಬೇರೆ ಬೇರೆ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ನಂತರ 41ರಿಂದ 54ನೇ ಶ್ಲೋಕದಲ್ಲಿ ಅದರಲ್ಲಿ 2 ವಿಭಾಗ ಇದೆ. ಒಂದು ಶುದ್ಧಿ ಆಗುವುದು ಕರ್ಮಯೋಗದಿಂದ. ನಂತರ 45ರಿಂದ 48ನೇ ಶ್ಲೋಕ ಈ ರೀತಿಯಾಗಿ ಇದು ಜ್ಞಾನಯೋಗದಿಂದ ಶುದ್ಧಿ ಆಗುವಂಥದ್ದು. ಇದು 49ರಿಂದ 54ನೇ ಶ್ಲೋಕ. 55ರಿಂದ 56ನೇ ಶ್ಲೋಕದಲ್ಲಿ ಭಗವಂತನಲ್ಲಿ ಪ್ರೇಮ, ಇದು ನಮ್ಮ ನಿಜವಾದ ಗುರಿಯಾಗಿರ್ತದೆ. ಮತ್ತೆ ಭಗವದ್ಗೀತೆ ಬಗ್ಗೆ
67ರಿಂದ 78 ಶ್ಲೋಕದಲ್ಲಿ ನೋಡ್ಬೋದು. ಕಡೆಯದಾಗಿ ಭಗವಂತ 9ನೇ ಅಧ್ಯಾಯದಲ್ಲಿ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನು ಇಲ್ಲಿ ಮತ್ತೆ ರಿಪೀಟ್ ಮಾಡಲಾಗಿದೆ. ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನು ಕರ್ತವ್ಯ ಎಂದು ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಭೌತಿಕವಾಗಿ ಏನೆಲ್ಲ ಕೆಲಸ ಮಾಡ್ತೇವೆ ಇದರಲ್ಲಿ ನಾವು ತೀವ್ರವಾದ ಒಂದು ತೀರಾ ಆಸಕ್ತಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಏನಾಗ್ತದೆ, ನಾವು ಅದರಲ್ಲಿಯೇ ಮುಳುಗಿ ಹೋಗ್ತೇವೆ. ನಾವು ಯಾಕೆ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವಿಲ್ಲಿ ಸುಧಾರಿಸಬೇಕು. ಮತ್ತೆ ನಾವು ಇಲ್ಲಿ ಭಕ್ತಿ ಸೇವೆಯನ್ನು ಕಲಿತು ಭಗವಂತನ ಧಾಮಕ್ಕೆ ಹೋಗ್ಬೇಕು, ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ದೇವೋತ್ತಮ ಪುರುಷನೆಡೆಗೆ ಅಂತೇಳಿ. ಅದು ನಮ್ಮ ನಿಜವಾದ ಗುರಿಯಾಗಿರ್ತದೆ. ಹಾಗಾಗಿ ನಾವು ಈ ಭೌತಿಕವಾದ ಯಾವುದೇ ಈ ಕೆಲಸ ಕಾರ್ಯಗಳಲ್ಲಿ ಅದರಲ್ಲಿ ಫುಲ್ ತಲ್ಲೀನರಾಗಿ ಮುಳುಗಿ ಹೋದ್ರೆ ಏನಾಗ್ತದೆ, ನಾವು ನಮ್ಮ ಒಂದು ಜೀವನದ ಗುರಿ ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ಹೇಳುವಂಥದ್ದು ಅದನ್ನು ಕರ್ತವ್ಯ ಅಂತ ಹೇಳಿ ಮಾಡ್ಬೇಕು, ಅದು ನನ್ನ ಅಂತಿಮ ಅಭಿಪ್ರಾಯ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾನೆ. ಇಲ್ಲಿ 7ನೇ ಶ್ಲೋಕದಲ್ಲಿ ಈ ತಮೋ ಗುಣದವರು ಅವರಿಗೆ ಏನಾದ್ರೂ ಕೆಲಸ ಕೊಟ್ರೆ ಅವ್ರು ಅದನ್ನ ಮಾಡೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಅದು ಅವ್ರ ಕಾರಣ ಕೊಡುವಂಥದ್ದು ಭ್ರಮೆ ಅಂತ ಹೇಳಿ, ಅಂದ್ರೆ ಅದು ಕಷ್ಟ ಅಂತ ಹೇಳಿ ಅದ್ರ ಹತ್ರವೇ ಹೋಗೋದಿಲ್ಲ. ಇನ್ನು 8ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ ಈ ರಜೋಗುಣದವರು ಅವರು ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ್ದಾರು ಒಂದು ಕೆಲಸ ಕೊಟ್ರೆ ಅವರು ಅದನ್ನು ಮಧ್ಯದಲ್ಲಿ ಬಿಟ್ಬಿಡ್ತಾರೆ, ಮಾಡ್ಲಿಕ್ಕೆ ಹೋಗ್ತಾರೆ ಮತ್ತೆ ಅದು ಕಷ್ಟ ಭಯ ಅಂತ ಹೇಳಿ ಬಿಡುವಂಥದ್ದು. ನಂತರ 9ನೇ ಶ್ಲೋಕದಲ್ಲಿ ನೋಡ್ಬೋದು ಸತ್ವಗುಣದವರು, ಅವರು ಕಷ್ಟ ಆದ್ರೂ ಕೂಡ ಅವರಿಗೆ ಕೊಟ್ಟಿರುವಂತ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ, ಕರ್ತವ್ಯ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿ. ಪಂಚೇತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಶ್ಚ ದೈವಂ ಚೈವಾತ್ರ ಪಂಚಮಂ. ಮಹಾಭಾವವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮನ ಈ 5 ಕ್ರಿಯೆಯ 5 ಅಂಶಗಳು. ಕಟ್ಟಕಡೆಯದಾಗಿ ಪರಮಾತ್ಮ ಈ 5 ಕ್ರಿಯೆಯ 5 ಅಂಶಗಳು. ಎಸ್, ಸೊ ಇಲ್ಲಿ ನೋಡ್ಬೋದು ನೀವು ಕರ್ಮಸ್ಥಳ, ಇದು ಕರ್ಮಸ್ಥಳ ಆಗುತ್ತೆ ಈಗ ಈ ಒಂದು ಭೂಮಿ. ನಂತರ ಇಲ್ಲಿ ಹೇಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಹೇಳಿ ಇವರು ಯೋಚನೆ ಮಾಡ್ತಾರೆ. ಯಾರು ಇವರು? ಇಂಜಿನಿಯರ್ಸ್ನವರು. ಇವರು ಕರ್ತ, ಕರ್ಮಸ್ಥಳ ಆಯ್ತು, ಕರ್ತ ಆಯ್ತು. ನಂತರ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಹೀಗೆ ಆಗ್ಬೇಕು ಅಂತ ಹೇಳಿ. ಇದು ವಿವಿಧ ಪ್ರಯತ್ನಕ್ಕೆ ವಿವಿಧ ಪ್ರಯತ್ನಗಳು ಆಯ್ತು, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಹೀಗೆ ಆಗ್ಬೇಕು ಅಂತಿರುತ್ತೆ. ಕಟ್ಟ ಕಡೆಯದಾಗಿ ಪರಮಾತ್ಮ, ಈ 5 ಕ್ರಿಯೆಯ 5 ಅಂಶಗಳು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ 4ಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ, ಪರಮಾತ್ಮನಿಗೆ ಕೊಡೋದಿಲ್ಲ ಕಲಿಯುಗದಲ್ಲಿ ಅಂತ ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ ಈಗ ಮದ್ವೆ ಒಂದು ನಿಗದಿತ ದಿನದಂತೆ ಮದ್ವೆ ನಡಿಬೇಕು ಅಂತ ಇರುತ್ತೆ. ಆದ್ರೆ ಅದು ಎಷ್ಟೋ ಸಲ ಮುಂದೆ ಆ ನಿಗದಿತ ದಿನಕ್ಕೆ ಆಗುದಿಲ್ಲ. ಈ ರೀತಿಯಾದ ಕೆಲವು ಉದಾಹರಣೆಯನ್ನು ನೋಡ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಭಗವಂತನ ಅನುಗ್ರಹ ಇರೋದಿಲ್ಲ. ಹಾಗಾಗಿ 4 ಇದು 5ಕ್ಕೆ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕು, ಪರಮಾತ್ಮನಿಗೆ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯೇತ್ಯಾಕೃತ ಬುದ್ಧಿತ್ವಾನ್ ಸ ಪಶ್ಯತಿ ದುರ್ಮತಿಃ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ, ಅವನು ವಸ್ತು ಸ್ಥಿತಿಯನ್ನು ಕಾಣಲಾರ. ಹೌದು, ಈ ಕಲಿಯುಗದಲ್ಲಿ ಜನರು ಏನ್ ಮಾಡ್ತಾರೆ, 4ಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ. ಕರ್ಮಸ್ಥಳ,
ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು. ಆದ್ರೆ ಭಗವಂತನಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು. ಈಗ ಉದಾಹರಣೆಗೆ ನೀವು ಗೃಹ ಪ್ರವೇಶಕ್ಕೆ ಹೋಗ್ತೀರಾ ಅನ್ಕೊಳ್ಳಿ. ಅಲ್ಲಿ ನೀವು ಆ ಮನೆ ಯಜಮಾನನ್ನು ಕೇಳ್ತೀರಾ. ಆಗ ಅವನು ಹೇಳ್ತಾನೆ, ನಾನು ಎಷ್ಟು ಕಷ್ಟಪಟ್ಟು ಹಣ ಸಂಗ್ರಹಿಸಿ ಮನೆಯನ್ನು ಕಟ್ಟಿಸಿದ್ದೇನೆ ಅಂತೇಳಿ. ಅದರಲ್ಲಿ ಹಣ ಇದ್ರೂ ಕೂಡ ಮನೆ ಕಟ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಭಗವಂತನ ಅನುಗ್ರಹ ಇರ್ಬೇಕು ಅಂತ ಹೇಳಿ ಇಲ್ಲಿ ತಿಳಿಬೇಕು. ಆದ್ರೆ ಅವನು ತಿಳಿಯೋದಿಲ್ಲ, ಯಾಕಂದ್ರೆ ಅವನು ಬುದ್ಧಿವಂತನಲ್ಲ, ಯಾಕಂದ್ರೆ ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧಾ ಕರ್ಮ ಸಂಗ್ರಹ. ಅನುವಾದ: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಎಸ್, ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ಇವನಲ್ಲಿರುವ, ಈ ಹುಡುಗನಲ್ಲಿರುವ ಜ್ಞಾನ, ನಾಲೆಡ್ಜ್. ಜ್ಞಾನದ ಗುರಿ ಅದು ಬಾಲ್ ಆಯ್ತು. ಜ್ಞಾನಿ ಯಾರಾಗಿರ್ತಾನೆ? ಇವನು ಹುಡುಗ ಆಗಿರ್ತಾನೆ. ಈ ರೀತಿಯಾಗಿ ತಿಳಿಯುವಂಥದ್ದು. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಈಗ ನಿಮಗೆ ಸ್ವಯಂ ಮೌಲ್ಯಮಾಪನ ಸಮಯ. ಅಂದ್ರೆ ಇದು ನನ್ಗೆ ಹೇಳ್ಬೇಕಾಗಿಲ್ಲ, ನೀವು ಅಂಕಗಳನ್ನು ಹಾಕಿಕೊಳ್ಳಿ. 3 ಬಂದ್ರೆ ಅತಿ ಹೆಚ್ಚು ಅಂದ್ರೆ ಸತ್ವಗುಣ ಅಂತೇಳಿ, 2 ಅಂದ್ರೆ ರಜೋಗುಣ, 1 ಅಂದ್ರೆ ತಮೋಗುಣ ಅಂತ ಹೇಳಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸತ್ತಂ ಅಹೇತುಕಂ ಅಥರ್ಥಾರ್ಥವದಲ್ಪಂ ಚ ತತ್ತಾಮಸಮುದಾಹೃತಂ. ಅನುವಾದ: ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಇಲ್ಲಿ 3 ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ನಾಲೆಡ್ಜ್ ನೋಡ್ತೇವೆ. ಈಗ ಸತ್ವಗುಣದಲ್ಲಿ ಹೇಗೆ, ರಜೋಗುಣದಲ್ಲಿ ಹೇಗೆ, ತಮೋಗುಣದಲ್ಲಿ ಹೇಗೆ ಅಂತೇಳಿ. ಸತ್ವಗುಣದಲ್ಲಿ ಆದ್ರೆ ಅವರು ಎಲ್ಲಾ ಜೀವಿಗಳಲ್ಲಿ ಆತ್ಮ ಪರಮಾತ್ಮ ಇದೆ ಅಂತ ತಿಳಿತಾರೆ. ರಜೋಗುಣದವರು ಅವರು ಇದು ಮನುಷ್ಯ, ಇದು ಹಸು, ಇದು ಬೆಕ್ಕು, ಈ ರೀತಿ ನೋಡ್ತಾರೆ. ನಂತರ ತಮೋಗುಣದವರು ಹೇಗೆ, ಅವರು ಕರ್ಮವೇ ಸರ್ವಸ್ವ, ಕೆಲಸ 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 ಅಂತೇಳಿ ಅದರ ಹಿಂದೆನೆ ಇರುವಂತದ್ದು. ಈ ರೀತಿಯಾಗಿ ನೀವು ಯಾವ ಗುಣದಲ್ಲಿ ಇದ್ದೀರಿ ಅಂಕಗಳನ್ನು ಹಾಕಿಕೊಳ್ಳಿ. ಸತ್ವಗುಣದಲ್ಲಿದ್ರೆ 3 ಅಂಕಗಳು, ರಜೋಗುಣದಲ್ಲಿ 2 ಅಂಕಗಳು ಮತ್ತು ತಮೋಗುಣದಲ್ಲಿ 1 ಅಂಕವನ್ನು.
नियतं सङ्गरहितम् अरागाद्वेषता कृतम् अफलाप्रेप्सुना कर्म यत्तत् सात्विकम् उच्यते। यत्तु कामेप्सुना कर्म साहङ्कारेण वा पुनः क्रियते बहुलायासं तद्राजसमुदाहृतम्। अनुबन्धं क्षयं हिंसामनपेक्षया च पौरुषं मोहादाराभ्यते कर्म यत्तत् तामसमुच्यते। ನಿಯತವಾಗಿ ಯಾವ ಮೋಹವಿಲ್ಲದೆ ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಮಾಯಾವಶನಾಗಿ ಧರ್ಮ ಗ್ರಂಥವನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಎಂದು ಕರೆಯುತ್ತಾರೆ. ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಎಸ್, ಇಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು, ಕೆಲಸ ಹೇಗೆ ಮಾಡ್ತೀರಿ ಅಂತ ಹೇಳಿ. ಈಗ ಸತ್ವ ಗುಣದಲ್ಲಿ ಇದ್ರೆ ಅವರು ಕೆಲಸ ಮಾಡ್ತಾರೆ, ಅದ್ರ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳೋದಿಲ್ಲ, ಏನ್ ಫಲ ಬರ್ತದೆ ಅದನ್ನು ಸ್ವೀಕರಿಸ್ತಾರೆ. ನಂತರ ರಜೋಗುಣದಲ್ಲಿ ಅವರು ಕೆಲಸ ಮಾಡ್ತಾರೆ, ಆದ್ರೆ ಫಲ ತನಗೇ ಸಿಗಬೇಕು ಅಂತ ರೀತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ತಾರೆ, ಒಂದು ರೀತಿಯಾದ ಅಹಂಕಾರ ಅಂತ ಹೇಳ್ಬೋದು. ಇನ್ನು ತಮೋಗುಣದಲ್ಲಿ ಇವರು ಶಾಸ್ತ್ರವನ್ನು ಒಪ್ಪಿಕೊಳ್ಳುವುದಿಲ್ಲ, ಒಳಗೆ ಪರಮಾತ್ಮನಿಗೆ ಹಿಂಸೆ ಕೊಡ್ತಾರೆ, ನರಕಕ್ಕೆ ಹೋಗ್ತಾರೆ. ಮುಕ್ತ ಸಂಗೋನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯಾ ಸಿದ್ಧ್ಯೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ರಾಗಿ ಕರ್ಮ ಫಲಾಪ್ರೇಪ್ಸುರ್ಲುಬ್ಧೋ ಹಿಂಸಾತ್ಮಕೋ ಅಶುಚಿಃ ಹರ್ಷ ಶೋಕಾನ್ವಿತ ಕರ್ತಾ ರಾಜಸ ಪರಿಕೀರ್ತಿತಃ. ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಟೋ ನೈಷ್ಕೃತಿಕೋ ಅಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ ದುರಹಂಕಾರವಿಲ್ಲದೆ ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮವನ್ನು ಹಠಮಾರಿಯೂ ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯೂ ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತ ಎನ್ನುತ್ತಾರೆ. ಆಕ್ಚುಲಿ ಇಲ್ಲಿ ಇನ್ನೊಂದಷ್ಟು ಶ್ಲೋಕಗಳಿದೆ, ನೀವು ಮಾರ್ಕ್ಸ್ ಅನ್ನು ನೀವು ಬರೆದುಕೊಳ್ಳಿ, ಚಾಟ್ ಅಲ್ಲಿ ಹಾಕ್ಬೇಡಿ, ನನ್ಗೆ ಗೊತ್ತಾಗ್ಬೇಕು ಅಂತ ಇಲ್ಲ. ಇದು ಸ್ವಯಂ ಮೌಲ್ಯಮಾಪನ. ಓಕೆ, ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ಇಲ್ಲಿ ಸತ್ವ ಗುಣದಲ್ಲಿ ಹೇಗೆ ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ಅಂದ್ರೆ ಈ 3 ಗುಣಗಳು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು 3 ಗುಣಗಳನ್ನು ಮೀರಿರ್ತಾರೆ. ನಂತರ ಅವ್ರು ಮಾಡುವ ಕೆಲಸದಿಂದ ಯಾವ ಫಲವನ್ನು ಅವರು ಅಪೇಕ್ಷಿಸುವುದಿಲ್ಲ, ನಿರೀಕ್ಷಿಸುವುದಿಲ್ಲ, ಅದರ ಅಹಂಕಾರ ಇರೋದಿಲ್ಲ, ಸೋಲು ಇರ್ಲಿ ಗೆಲುವು ಇರ್ಲಿ ಅದಕ್ಕೆ ವಿಚಲಿತರಾಗೋದಿಲ್ಲ, ದೃಢ ನಿಶ್ಚಯ ಇರುತ್ತೆ, ಮತ್ತೆ ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡ್ತಾರೆ. ಇನ್ನು ರಜೋಗುಣದವರು ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸ್ತಾರೆ. ದುರಾಸೆ ಹೇಳಿದ್ರೆ, ಈಗ ಎಷ್ಟೇ ಒಂದು ಹಣ ಇದ್ರೂ ಕೂಡ ಅವರು ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಅವರು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂದ್ರೆ ಇವರು ಚೇಂಜ್ ಆಗ್ತಾ ಇರ್ತಾರೆ, ಹಣ ಬಂದಾಗ ಒಂದ್ ರೀತಿ, ಹಣ ಇಲ್ಲದೆ ಇರುವಾಗ ಒಂದ್ ರೀತಿ, ಈ ರೀತಿಯಾಗಿ. ದುಃಖ ಬಂದಾಗ ಭಗವಂತನ ನೆನಪು ಮಾಡುವಂಥದ್ದು. ಸದಾ ಅಸೂಯಾಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತರಾಗುತ್ತಾರೆ. ಅಂದ್ರೆ ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು ಅಂತ ಹೇಳ್ತಾರಲ್ಲ, ಈ ರೀತಿ
ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಇನ್ನು ತಮೋಗುಣದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇವರು ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಅಂದ್ರೆ ಇವರು ಶಾಸ್ತ್ರಗಳನ್ನ ನಂಬಲಿಕ್ಕೆ ಹೋಗೋದಿಲ್ಲ, ಶಾಸ್ತ್ರಗಳಲ್ಲಿ ಏನಿದೆ ಅಂತ ತಿಳಿಯೋದಕ್ಕೆ ಹೋಗೋದಿಲ್ಲ. ಪ್ರಾಪಂಚಿಕ ಮನೋಧರ್ಮದವರು, ಹಠಮಾರಿ, ಮೋಸ ಮಾಡುವವರು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣರು, ಸೋಮಾರಿಯು ಅಂದ್ರೆ ಯಾವಾಗ್ಲೂ ಕೆಲಸವನ್ನು ಮುಂದೆ ಹಾಕುವಂಥದ್ದು. ಈಗ ಒಂದು ದಿನ 1 ಗಂಟೆಯಲ್ಲಿ ಮಾಡುವಂತ ಕೆಲಸನ 1 ವರ್ಷ ತಗೊಳ್ತಾರೆ. ಆ ರೀತಿಯಾಗಿ ಕೆಲಸವನ್ನು ಮುಂದಕ್ಕೆ ಹಾಕುವಂಥದ್ದು. ಇದು ತಮ್ಮ ಗುಣದಲ್ಲಿರುವವರು. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ವೇನ ಧನಂಜಯ ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಯಯಾ ಧರ್ಮಂ ಅಧರ್ಮಂ ಚ ಕಾರ್ಯಮೇವ ಚ ಅಯತಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಪಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯ ಪಡಬೇಕು ಮತ್ತು ಯಾವುದಕ್ಕೆ ಭಯ ಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಪಾರ್ಥನೆ, ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಪಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಇಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್. ಹೇಗೆ ಅಂತ ಹೇಳಿದ್ರೆ, ಸತ್ವಗುಣದಲ್ಲಿ ಏನನ್ನ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದಕ್ ಭಯ ಪಡ್ಬೇಕು, ಯಾವ್ದಕ್ ಭಯ ಪಡಬಾರ್ದು, ಯಾವ್ದು ಬಂಧಿಸ್ತದೆ, ಯಾವ್ದು ಬಿಡುಗಡೆ ಮಾಡ್ತದೆ ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ ಅಂತ ಹೇಳಿದ್ರೆ, ಇಲ್ಲಿ ಅವರು ಗುರು ಮತ್ತು ಕೃಷ್ಣನಿಗೆ ಮಾತ್ರ ಭಯ ಪಡುವಂಥದ್ದು, ಬೇರೆ ಯಾರಿಗೂ ಕೂಡ ಭಯ ಪಡೋದಿಲ್ಲ. ಅವರಿಗೆ ತಿಳಿದಿರ್ತದೆ ಕೆಟ್ಟ ಕೆಲಸ ಬಂಧಿಸುತ್ತದೆ, ಕೃಷ್ಣ ಪ್ರಜ್ಞೆ ಬಿಡುಗಡೆ ಮಾಡ್ತದೆ, ಇದೆಲ್ಲವೂ ಕೂಡ ಅವರಿಗೆ ತಿಳಿದಿರ್ತದೆ. ಇನ್ನು ರಜೋಗುಣದಲ್ಲಿ ಇವರಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ, ಧರ್ಮ ಯಾವುದು ಅಧರ್ಮ ಯಾವುದು ಇದರ ನಡುವಿನ ವ್ಯತ್ಯಾಸ ಗೊತ್ತಿರೋದಿಲ್ಲ. ಇದು ರಜೋಗುಣದವರ ಲಕ್ಷಣ ಆಗಿದ್ರೆ, ತಮೋಗುಣದಲ್ಲಿ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಂದ್ರೆ ಇವರು ಯಾವಾಗ್ಲೂ ಅಜ್ಞಾನ ಮತ್ತು ಸದಾ ನಿದ್ರೆ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಏನಾಗುತ್ತೆ, ಅಧರ್ಮವನ್ನು ಧರ್ಮ ಅಂತ ತಿಳಿತಾರೆ, ಧರ್ಮವನ್ನು ಅಧರ್ಮ ಅಂತ ತಿಳಿತಾರೆ. ಇದು ತಾಮಸಿಕ ಅಂತ ಹೇಳಲಾಗ್ತದೆ. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನ ವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕಿ ಯಯಾ ತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಪಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಪಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು.
ಇಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ನಿರ್ಣಯಗಳು ಹೇಗೆ ಡಿಸಿಷನ್ ತಗೊಳ್ತಾರೆ. ಸತ್ವಗುಣದಲ್ಲಿ ಅಂತ ಹೇಳಿದ್ರೆ ಮುರಿಯಲಾಗದ ಸಂಕಲ್ಪ. ಅವರು ಈ ಒಂದು ಲೈಫಲ್ಲಿನೇ ವೈಕುಂಠಕ್ಕೆ ಹೋಗ್ಬೇಕು ಅಂತೇಳಿ ಟೋಟಲಿ ಸೀರಿಯಸ್ ಆಗಿರ್ತಾರೆ. ಒಂದೇ ಸಮಯ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಹಾಗಾಗಿ ಅವರು ಈ ಭಕ್ತಿ ಸೇವೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಿಯೇ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನಾನು ಈ ಜನ್ಮದಲ್ಲಿ ಕೃಷ್ಣನ ನೋಡ್ಬೇಕು, ಕೃಷ್ಣ ಲೋಕಕ್ಕೆ ಹೋಗ್ಬೇಕು ಅಂತೇಳಿ ಅವ್ರದ್ದು ಟೋಟಲಿ ಡಿಟರ್ಮೈಂಡ್ ಆಗಿರ್ತಾರೆ ಅವರು. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಇನ್ನು ರಜೋಗುಣದಲ್ಲಿ ಹೇಗೆಂದ್ರೆ ಇವರದ್ದು ಕೂಡ ದೃಢವಾದ ಸಂಕಲ್ಪವೇ. ಯಾವುದಕ್ಕಾಗಿ? ಇಂದ್ರಿಯ ಭೋಗ, ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಬೆಳವಣಿಗೆ, ಈ ರೀತಿಯಾಗಿ ಇದರಲ್ಲಿ ಬಲವಾಗಿ ಅಂಟಿಕೊಂಡಿರ್ತಾರೆ. ನಂತರ ಈ ಒಂದು ತಮೋಗುಣದಲ್ಲಿ ಇವರು ಮಾನ, ಪೂಜೆ, ಪ್ರತಿಷ್ಠೆ ಅಂತ ಹೇಳಿದ್ರೆ ಹಗಲು ಕನಸು ಕಾಣುವಂಥದ್ದು. ಅಂದ್ರೆ ಎಲ್ಲರೂ ತನ್ನನ್ನು ಹೊಗಳ್ಬೇಕು, ಗೌರವಿಸ್ಬೇಕು ಅಂತ ಬಯಸುವಂಥದ್ದು. ಕನಸು ಕಾಣೋದು, ಭಯ, ಶೋಕ, ವಿಷಾದ, ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಸುಖಂ ದ್ವಿಧಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ವಿಷಯೇಂದ್ರಿಯ ಸಂಯೋಗಾತ್ಯತ್ತದಗ್ರೇ ಅಮೃತೋಪಮಂ. ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಾ. ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸಮುದಾಹೃತಂ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸಂತೋಷ. ಸತ್ವಗುಣದಲ್ಲಿ ಹೇಗೆ ಪ್ರಾರಂಭದಲ್ಲಿ ವಿಷದಂತಿದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಕೃಷ್ಣ ಪ್ರಜ್ಞೆಗೆ ನೀವು ಬಂದಿದ್ದೀರಾ, ಈಗ ನಿಮಗೆ ಇಲ್ಲಿ ಪ್ರತಿದಿನ ಕ್ಲಾಸ್ ಕೇಳಬೇಕು, ಜಪ ಮಾಡ್ಬೇಕು, ಈ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಲಾಗ್ತದೆ. ಸೊ ಇದು ನಿಮಗೆ ಒಂದು ದಿವಸ ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ಡೇ ಅದಕ್ಕೆ ಸಮಯ ಒದಗಿಸ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಪ್ರಾರಂಭದಲ್ಲಿ ಕಷ್ಟ ಆಗ್ತದೆ, ಆದ್ರೆ ಮಾಡ್ತಾ ಮಾಡ್ತಾ ಏನು ಅದು ಅಮೃತದಂತೆ ಆಗುತ್ತೆ. ನಾವೆಲ್ಲ ಈಗ 3-4 ವರ್ಷದಿಂದ ಮಾಡೋ ಕಾರಣ ಏನಾಗ್ತದೆ, ನಮಗೆ ಅದು ಮಾಡದೇ ಇರ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ನಮಗೆ ನಿಜವಾದ ಆನಂದ ಸಿಗ್ತದೆ. ಯಾಕಂದ್ರೆ ಭಗವಂತನ ಜೊತೆ ಕನೆಕ್ಟ್ ಆದಾಗ ಮಾತ್ರ ನಮಗೆ ನಿಜವಾದ ಸಂತೋಷ ಏನು ಅಂತ ತಿಳಿಯುವಂಥದ್ದು. ಅದು ಸಾತ್ವಿಕ ಸುಖ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗ್ತದೆ. ಇವರಿಗೆ ಹೇಗೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸಂತೋಷ ಅಂತ ಅನಿಸಿದ್ರೆ ಕಡೆಗೆ ಅದು ವಿಷವಾಗ್ತದೆ. ಈಗ ಭೌತಿಕವಾದ ಒಂದು ಸಂತೋಷಕ್ಕೆ ಇವರು ಅಂಟಿಕೊಳ್ಳುವಂಥದ್ದು. ಪ್ರಾರಂಭದಲ್ಲಿ ಅದು ಸಂತೋಷ ಕೊಡ್ತಾ ಇರುತ್ತೆ, ಆದ್ರೆ ಅದು ಕಡೆಗೆ ದುಃಖ ಉಂಟಾಗುವಂಥದ್ದು. ಇನ್ನು ತಮೋಗುಣದಲ್ಲಿ ಹೇಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಅಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಕೂಡ ದುಃಖವೇ, ಕಡೆಗೆ ಕೂಡ ದುಃಖವೇ. ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಭ್ರಮೆಯಲ್ಲಿ ಇರ್ತಾರೆ. ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳ್ತಾರೆ. ಅವ್ರಿಗೆ ಸುಖ ಯಾವುದು?
ಸುಖ, ಒಂದು ನಿಜವಾದ ಸುಖ ಏನು ಅಂತೇಳಿ ಇವರಿಗೆ ತಿಳಿದಿರೋದಿಲ್ಲ. ಈಗ ಫಲಿತಾಂಶ 18ಕ್ಕೆ ಹತ್ತಿರ ಇದ್ರೆ ಗ್ರೇಟ್, 6ಕ್ಕೆ ಹತ್ತಿರ ಇದ್ರೆ ನಾಟ್ ಸೋ ಗ್ರೇಟ್. ನಂತರ 12ಕ್ಕೆ ಹತ್ತಿರ ಇದ್ರೆ ನೀವು 18ಕ್ಕೆ ಹೋಗ್ಬಹುದು. 2 ಶ್ಲೋಕಗಳು ಆಯ್ತು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ ಶಮೋದಮಸ್ತಪ ಶೌಚಂ ಕ್ಷಾಂತಿರಾರ್ಜವಾಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಾಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿ ಗೌರಕ್ಷ್ಯ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಶಾಂತಿ ಸ್ವಭಾವ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. 4 kinds of ashramas based on the modes of material nature. 4 ರೀತಿಯ ಆಶ್ರಮ ಗುಣಗಳ ಆಧಾರದ ಮೇಲೆ. ಇಲ್ಲಿ ಬ್ರಾಹ್ಮಣ ಅಂತ ಹೇಳಿದ್ರೆ ಸತ್ವಗುಣ, ಮತ್ತೆ ಕ್ಷತ್ರಿಯ ಅಂತ ಹೇಳಿದ್ರೆ ರಜೋಗುಣ, ವೈಶ್ಯ ಅಂತ ಹೇಳಿದ್ರೆ ರಜೋಗುಣ ಮತ್ತು ತಮೋಗುಣ, ಶೂದ್ರ ಅಂತ ಹೇಳಿದ್ರೆ ತಮೋಗುಣ. ಇಲ್ಲಿ ಬ್ರಾಹ್ಮಣನ ಕ್ವಾಲಿಟಿ ಏನು ಆಗಿರುತ್ತದೆ? ಶಾಂತಿ ಸ್ವಭಾವ, ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್, ತಪಸ್ಸು, ಸಹನೆ, ತಾಳ್ಮೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ. ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡ್ತಾರೆ. ಬ್ರಾಹ್ಮಣರು ಅಂತ ಹೇಳಿದ್ರೆ ಇಲ್ಲಿ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವೇ ದ್ವಿಜ ಅಂತೇಳಿ ಯಾರಲ್ಲಿ ಈ ಎಲ್ಲಾ ಗುಣಗಳಿರ್ತದೆ ಅವರು ಬ್ರಾಹ್ಮಣರು ಅಂತ ಹೇಳಲಾಗ್ತದೆ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿಕೊಂಡು ಅವರು ಈಗ 16 ಸತಿ ಜಪ ಮಾಡುವಂಥದ್ದು, ಭಗವದ್ಗೀತೆ ಭಾಗವತ ಓದುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಈ ಎಲ್ಲಾ ಗುಣಗಳು ಬರುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಕ್ಷತ್ರಿಯನ ಕ್ವಾಲಿಟಿ ಹೇಗೆಂದ್ರೆ ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ. ಈಗ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಇದೆಲ್ಲ ಕೂಡ ಕ್ಷತ್ರಿಯನ ಕ್ವಾಲಿಟಿ ಆಗಿರುತ್ತೆ. ಇಂದಿನ ಕಾಲದಲ್ಲಿ ಹೇಗೆ ರಾಜ ಮುಂದೆ ನಿಂತು ಯುದ್ಧ ಮಾಡುವಂಥದ್ದು, ರಾಜ ಸೋತ್ರೆ ಸೈನಿಕರು ಕೂಡ ಅವರು ಮತ್ತೆ ಯುದ್ಧ ಮುಂದುವರಿಸ್ತಿರ್ಲಿಲ್ಲ. ಆದ್ರೆ ಈಗ ಇದೆಲ್ಲವೂ ಕೂಡ ಚೇಂಜ್ ಆಗಿದೆ. ಈಗ ಯಾರು ಸೈನಿಕರೆಲ್ಲ ಯುದ್ಧ ಮಾಡ್ತಾ ಇರ್ತಾರೆ, ಆದ್ರೆ ಯಾರು ಲೀಡರ್ಸ್ ಇರ್ತಾರೆ ಅವ್ರು ಜಸ್ಟ್ ಕುತ್ಕೊಂಡು ಗೈಡ್ ಮಾಡ್ತಾ ಇರ್ತಾರೆ. ತುಂಬಾ ಬದಲಾವಣೆ ಆಗಿದೆ. ಕ್ಷತ್ರಿಯರು ಅಂದ್ರೆ ಹಾಗೆ, ಅವರಲ್ಲಿ ಆ ನಾಯಕತ್ವ ಲಕ್ಷಣ ಇರುತ್ತೆ. ಯುದ್ಧದಲ್ಲಿ ಧೈರ್ಯ, ದೃಢ ಸಂಕಲ್ಪ ಎಲ್ಲವೂ ನೋಡಲಾಗ್ತದೆ. ಇನ್ನು ವೈಶ್ಯರು, ಇವರಲ್ಲಿ ರಜೋಗುಣ ಮತ್ತು ತಮೋಗುಣ ಇರುತ್ತೆ. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇದೆಲ್ಲವೂ ವೈಶ್ಯರು ನೋಡಿಕೊಳ್ತಾರೆ. ಈ ಮೂವರಿಗೆ ಸಹಾಯ ಮಾಡುವಂಥದ್ದು ಶೂದ್ರರ ಕೆಲಸ ಆಗುತ್ತದೆ. ಈಗ ಹಿಂದೆ ಹೇಗೆ ಅಂತ ಹೇಳಿದ್ರೆ ಗುರುಕುಲದಲ್ಲಿ ಗುರು ಡಿಸೈಡ್ ಮಾಡ್ತಾ ಇದ್ರು ವಿದ್ಯಾರ್ಥಿಗಳಲ್ಲಿ ಬ್ರಾಹ್ಮಣ ಕ್ವಾಲಿಟೀಸ್ ಇದ್ರೆ ಅವನು ಬ್ರಾಹ್ಮಣ, ಕ್ಷತ್ರಿಯ ಗುಣ ಇದ್ರೆ ಕ್ಷತ್ರಿಯ, ಹಾಗೆ ವೈಶ್ಯ ಗುಣ ಇದ್ರೆ ವೈಶ್ಯ, ಈ ರೀತಿಯಾಗಿ. ಈಗ ಎಲ್ಲವೂ ಕೂಡ ಬದಲಾಗಿದೆ.
ಯಥಾ ಪ್ರವೃತ್ತಿರ್ಭೂತಾನಾಂ ಏನಾ ಸರ್ವಾಮಿದಂ ತತಂ ಸ್ವಕರ್ಮಣ ತಮಪ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಪ್ರಭುವು ಸರ್ವ ಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಈಗ ವರ್ಣಾಶ್ರಮ, ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ, ಇದನ್ನು ಯಾಕೆ ಕೃಷ್ಣ ಸೃಷ್ಟಿಸಿದ್ದಾನೆ ಅಂತ ಹೇಳಿದ್ರೆ, ಸೆಂಟರ್ ಅಲ್ಲಿ ಕೃಷ್ಣ ಇರಬೇಕು. ಇವರು ಯಾವುದೇ ಒಂದು ಕರ್ಮವನ್ನು ಮಾಡ್ಲಿ, ಕೆಲಸವನ್ನು ಮಾಡ್ಲಿ, ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ ಇರಬೇಕು ಅಂತೇಳಿ ಸೃಷ್ಟಿಸಿರುವಂತದ್ದು. ಈಗ ಬ್ರಾಹ್ಮಣನ ಕರ್ತವ್ಯ ಏನಾಗಿರ್ತದೆ? ಯಜನ್ ಯಾಜನ್ ಪಠನ್ ಪಾಠನ್ ದಾನ ಪ್ರತಿಜ್ಞಾನಂ ಅಂತ ಹೇಳಿದ್ರೆ, ಈ ಯಜ್ಞವನ್ನು ಮಾಡುವಂಥದ್ದು, ಯಜ್ಞವನ್ನು ಮಾಡಿಸುವಂಥದ್ದು, ಮತ್ತು ವಿದ್ಯೆಯನ್ನು ಕಲಿಯುವಂಥದ್ದು, ವಿದ್ಯೆಯನ್ನು ಕಲಿಸುವಂಥದ್ದು, ದಾನವನ್ನು ಸ್ವೀಕರಿಸುವಂಥದ್ದು, ದಾನವನ್ನು ಮಾಡುವಂಥದ್ದು. ಈ ರೀತಿಯಾಗಿ ಅಲ್ಲಿ ಪ್ರತಿಯೊಂದು ಈ ಒಂದು ವರ್ಣ ಅವರು ಭಗವಂತನನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು, ಹೇಗೆಂತ ಹೇಳಿದ್ರೆ ಪ್ರಭುಪಾದರು ಹೇಳುವಂಥದ್ದು, ಬ್ರಾಹ್ಮಣ ಅಂದ್ರೆ ತಲೆ, ಕ್ಷತ್ರಿಯ ಅಂದ್ರೆ ಕೈ, ವೈಶ್ಯ ಅಂದ್ರೆ ಹೊಟ್ಟೆ, ಶೂದ್ರ ಅಂದ್ರೆ ಕಾಲು. ಸೊ ಈಗ ದೇಹಕ್ಕೆ ಎಲ್ಲಾ ಅಂಗ ಬೇಕು. ಅದೇ ಮೊದಲೇ ಮುಖ್ಯವಾಗಿ ತಲೆ, ನಂತರ ಕೈ, ನಂತರ ಹೊಟ್ಟೆ, ನಂತರ ಕಾಲು, ಈ ರೀತಿಯಾಗಿ. ಅಂದ್ರೆ ಬ್ರಾಹ್ಮಣ ವಿದ್ಯೆಯನ್ನು ಬೋಧಿಸುವಂಥದ್ದು, ಕ್ಷತ್ರಿಯ ದೇಶದ ರಕ್ಷಣೆಯನ್ನು ಮಾಡುವಂಥದ್ದು, ಶೂದ್ರ ವೈಶ್ಯ ವ್ಯಾಪಾರ ಮಾಡುವಂಥದ್ದು, ಶೂದ್ರ ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥದ್ದು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ಆನೆಗೆ ಮತ್ತೆ ಮೀನಿಗೆ, ನಾಯಿಗೆ ಮರ ಹತ್ಲಿಕ್ಕೆ ಹೇಳ್ತಾ ಇದ್ದಾನೆ. ಆದ್ರೆ ಅವ್ರು ಯಾವ್ದಕ್ಕೂ ಮರ ಹತ್ಲಿಕ್ಕೆ ಆಗೋದಿಲ್ಲ. ಮಂಗನಿಗೆ ಮಾತ್ರ ಮರ ಹತ್ಲಿಕ್ಕೆ ಆಗುವಂಥದ್ದು. ಹಾಗೆ ಇಲ್ಲಿ ಹೇಳುವಂಥದ್ದು, ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪ್ರತಿಭೆ ಇರ್ತದೆ. ಅವರ ಆ ಪ್ರತಿಭೆಯನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ರೆ ಅವರು ಅದ್ರಲ್ಲಿ ಸಕ್ಸಸ್ ಆಗ್ತಾರೆ. ಅದು ಬಿಟ್ಟು ಬೇರೆಯವರನ್ನು ಇಮಿಟೇಟ್ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ, ಅದರಲ್ಲಿ ಅವರು ಫೇಲ್ಯೂರ್ ಆಗ್ತಾರೆ. ಹಾಗಾಗಿ ಇಮಿಟೇಷನ್ ಮಾಡೋದಕ್ಕಿಂತ, ಈಗ ಪರಧರ್ಮವನ್ನು ಸ್ವೀಕರಿಸ್ಬಿಟ್ಟು ಅದನ್ನು ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ನಮ್ಮದು ಯಾವುದು ಸ್ವಭಾವ ಇದೆ ಅದೇ ಪ್ರಕಾರ ಮಾಡಿದ್ರೆ ನಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಯಾವುದೇ ಪಾಪಕರ ಪ್ರತಿಕ್ರಿಯೆ ಆಗೋದಿಲ್ಲ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಈಗ ಅಗ್ನಿಯು ಹೊಗೆಯಿಂದ ಆವೃತವಾಗ್ತದೆ. ಈಗ ಅಗ್ನಿ ಒಂದು ಕಟ್ಟಿಗೆಯನ್ನು ಉರಿಸಿದಾಗ ಅದು ಕಟ್ಟಿಗೆ ಉರಿಬೇಕಾದ್ರೆ ಹೊಗೆ ಬಂದೇ ಬರ್ತದೆ. ಆದ್ರೆ ಕಟ್ಟಿಗೆ ಉರಿಯುತ್ತೆ, ಆದ್ರೆ ಹೊಗೆ ಬರುತ್ತೆ. ಅದೇ ರೀತಿ ಯಾವುದೇ ಒಂದು ಸ್ವಧರ್ಮದಿಂದ ಬರುವ ಕರ್ಮ ಅದು ದೋಷದಿಂದ ಕೂಡಿದ್ರು ಕೂಡ ಅದನ್ನ ಬಿಡಬಾರ್ದು. ಪ್ರತಿಯೊಂದರಲ್ಲೂ ಕೂಡ ದೋಷ ಇರುತ್ತೆ, ಹೇಳಿ ಅದನ್ನು ಬಿಡಬಾರ್ದು ಅಂತ ಹೇಳಿ ಇಲ್ಲಿ ತಿಳಿಯುವಂಥದ್ದು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ
ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಇಲ್ಲಿ ಬ್ರಹ್ಮಭೂತ ಹೇಳಿದ್ರೆ ನಾನು ಈ ದೇಹವಲ್ಲ, ನಾನು ಆತ್ಮ, ಈ ರೀತಿಯಾಗಿ ತಿಳಿಯುವಂಥದ್ದು. ಈ ರೀತಿಯಾಗಿ ತಿಳಿದ್ರೆ ಅವರು ನ ಶೋಚತಿ ನ ಕಾಂಕ್ಷತಿ, ಯಾವುದೂ ಕೂಡ ವ್ಯಥೆ ಪಡುವುದಿಲ್ಲ ಅಥವಾ ಏನನ್ನು ಕೂಡ ಬಯಸುವುದು ಕೂಡ ಇಲ್ಲ. ಸಮ ಸರ್ವೇಶು ಭೂತೇಶು, ಎಲ್ಲರನ್ನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡ್ತಾರೆ. ಮದ್ಭಕ್ತಿಂ ಲಭತೆ ಪರಾಂ, ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡ್ತಾನೆ, ಭಗವಂತನ ಸೇವೆಯನ್ನು ಮಾಡ್ತಾನೆ. ಅಂದ್ರೆ ಇಲ್ಲಿ ನ ಶೋಚತಿ ನ ಕಾಂಕ್ಷತೆ ಅಂತ ಹೇಳಿದ್ರೆ, ಈಗ ಭಕ್ತರಿಗೆ ನೀವು ಇವತ್ತು 1 ಲಕ್ಷ ಕೊಟ್ಟಿದ್ರೆ ಮತ್ತೆ ನಾಳೆ ಅವರು ಅದಕ್ಕೆ ಬಯಸೋದು ಇಲ್ಲ, ನೆಕ್ಸ್ಟ್ ರಿಟರ್ನ್ ಕೇಳಿದ್ರೆ ಕೂಡ ಅವಾಗ ಅವರು ಬೇಸರಿಸೋದು ಇಲ್ಲ, ಬೇಸರ ಪಡೋದು ಇಲ್ಲ ಅಂತೇಳಿ. ಈ ರೀತಿಯಾಗಿ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ತನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಇಲ್ಲಿ ಭಕ್ತರು ಮಾತ್ರ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಈಗ ನಮ್ಗೆ ಸಂಸ್ಕೃತ ಬರುತ್ತೆ, ನಾವು ಪಂಡಿತನಾಗಿದ್ದೇನೆ ಅಂತ ಹೇಳಿ ಹೋದ್ರೆ ನಾವು ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಇಲ್ಲದಿದ್ರೆ ಭಗವದ್ಗೀತೆ ಅರ್ಥ ಆಗುದಿಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ಭಗವದ್ಗೀತೆಯನ್ನು, ಭಗವಂತನ ವಾಣಿಯನ್ನು ಅರ್ಥ ಮಾಡಿಕೊಳ್ಳಲು ಆಗ್ತದೆ. ಭಕ್ತಿ ಸೇವೆಯನ್ನು ಹೇಗೆ ಮಾಡುವಂಥದ್ದು? ಅದಕ್ಕೆ ನಾವು ಭಕ್ತರ ಸಂಘದಲ್ಲಿ ಇರಬೇಕು. ಈಗ ನೀವೀಗ 18 ದಿವಸಗಳ ಈ ಕ್ಲಾಸ್ ಅನ್ನು ಕೇಳಿದ್ರಿ, ಇಲ್ಲಿ ಒಂದು ನಿಮ್ಗೆ ಭಕ್ತರ ಸಂಘ ಇದೆ. ಭಕ್ತರ ಸಂಘದಲ್ಲಿ ಈಗ ಹೆಚ್ಚಾಗಿ ನಾನು ಗಮನಿಸಿದ ಪ್ರಕಾರ ಆ ಗ್ರೂಪ್ ಅಲ್ಲಿ ತುಂಬಾ ಜನ ಇರ್ತಾರೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಬಟ್ ಅವರು ಕ್ಲಾಸಿಗೆ ಬರೋದಿಲ್ಲ, ಜಸ್ಟ್ ರೆಕಾರ್ಡ್ ಕೇಳ್ತಾ ಇರ್ತಾರೆ. ಬಟ್ ಕ್ಲಾಸಿಗೆ ಬಂದು ಕೇಳ್ಬೇಕು. ಆಕ್ಚುಲಿ ಭಕ್ತರ ಸಂಘದಲ್ಲಿ ಇದ್ದು ಕ್ಲಾಸ್ ಕೇಳ್ಬೇಕು. ಭಕ್ತರ ಸಂಘದಲ್ಲಿದ್ದಾಗ ನಮ್ಗೆ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅಂತ ತಿಳಿಯುತ್ತೆ. ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಏನಾಗ್ತದೆ, ಭಗವಂತನ ಈ ಒಂದು ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ತಿಳಿಯುತ್ತೆ ಸಾಧನೆಯನ್ನು ಮಾಡ್ಬೇಕು ಅಂತ. ಸಾಧನೆ ಅಂತ ಹೇಳಿದ್ರೆ ಈಗ ಜಪ ಮಾಡ್ಬೇಕು, ಭಗವದ್ಗೀತೆ ಭಾಗವತ ಪುಸ್ತಕ ಓದ್ಬೇಕು. ಈಗ ಮಂಗಳೂರಿಗೆ ಹತ್ರ ಇದ್ರೆ ಅವರು ವಾರಕ್ಕೊಂದು ಸಲ ಟೆಂಪಲ್ಗೆ ಭೇಟಿ ಕೊಡುವಂಥದ್ದು, ಅಲ್ಲಿ ಸೇವೆ ಇರ್ತದೆ, ಅದನ್ನು ಮಾಡುವಂಥದ್ದು. ಈ ರೀತಿ ಎಲ್ಲ ತಿಳಿಯುತ್ತೆ ಭಕ್ತರ ಸಂಘದಲ್ಲಿದ್ರೆ. ಆ ರೀತಿಯಾಗಿ ಸಾಧನೆ ಮಾಡ್ತಾ ಮಾಡ್ತಾ ಈ ಒಂದು ಲೆವೆಲ್ 1 ಆಯ್ತು, ಇನ್ನು ಲೆವೆಲ್ 2 ಅಟೆಂಡ್ ಮಾಡುವಂಥದ್ದು, ಭಗವದ್ಗೀತೆ ಲೆವೆಲ್ 2 ಕ್ಲಾಸಸ್. ಈ ರೀತಿಯಾಗಿ ಆಧ್ಯಾತ್ಮಿಕದಲ್ಲಿಯೇ ನಾವು ತೊಡಗಿಸಿಕೊಂಡಾಗ ಏನಾಗ್ತದೆ, ಅದರಲ್ಲಿ ನಾವು ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪಾಶ್ರಯಃ ಮತ್ಪ್ರಸಾದ ವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಇಲ್ಲಿ ಈ ಜ್ಞಾನದಿಂದ ಅಥವಾ ಕರ್ಮದಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಿಂದ ಮಾತ್ರ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ, ಭಗವಂತ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಭಕ್ತರು ಯಾವುದೇ ಒಂದು ಕೆಲಸದಲ್ಲಿ ನಿರತರಾಗಿದ್ರು ಕೂಡ ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ, ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ. ಹಾಗಾಗಿ ಅದು ಅವ್ರು ಮಾಡುವ ಕೆಲಸ ಎಲ್ಲವೂ ಕೂಡ ಶಾಶ್ವತವಾಗಿರ್ತದೆ. ಶಾಶ್ವತವಾದ ಅವ್ಯಯವಾದ ಅವರ ಭಗವಂತನ ಧಾಮಕ್ಕೆ ಅವರು ಹೋಗ್ತಾರೆ.
ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರಾನ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಅನುವಾದ: ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಎಸ್. ಸೊ ಇಲ್ಲಿ 56ನೇ ಶ್ಲೋಕದಲ್ಲಿ ನಾವು ಏನು ತಿಳಿಬಹುದು ಅಂತ ಹೇಳಿದ್ರೆ, ಕೃಷ್ಣ ಸೂರ್ಯನಿಗೆ ಸಮಾನ, ಮಾಯೆ ಕತ್ತಲಿಗೆ ಸಮಾನ ಅಂತ ಹೇಳಿ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಕತ್ತಲು ಇರೋದಿಲ್ಲ, ಅಲ್ಲಿ ಯಾವಾಗಲೂ ಬೆಳಕು ಇರ್ತದೆ. ಇದನ್ನು ಭಕ್ತನು ತಿಳಿತಾನೆ ಮತ್ತೆ ಕೃಷ್ಣನ ಧಾಮಕ್ಕೆ ಹೋಗ್ತಾನೆ. 58ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ, ಯಾವಾಗ ನಮಗೆ ಕೃಷ್ಣ ಪ್ರಜ್ಞೆ ಬರ್ತದೆ ಆವಾಗ ಈ ಒಂದು ಬದ್ಧ ಜೀವನ ಹೋಗುತ್ತೆ. ಯಾರು ಕೃಷ್ಣನ ಮಾತನ್ನು ಕೇಳೋದಿಲ್ಲ ಅವರು ಮುಳುಗಿ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಕೃಷ್ಣನ ಹೇಳ್ತಾನೆ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ನಾವು ಸೇವೆಯನ್ನು ಮಾಡ್ತಾ ಇದ್ರೆ, ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ, ಈ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ಭಗವಂತನ ಕೃಪೆಯಿಂದ ನಿವಾರಿಸಲು ಸಾಧ್ಯವಾಗ್ತದೆ. ಇಲ್ಲದಿದ್ರೆ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಹಂಕಾರದಿಂದ ಕೆಲಸ ಮಾಡಿದ್ರೆ, ಭಗವಂತನ ಮಾತನ್ನು ಕೇಳದೆ ಹೋದ್ರೆ ನಾವು ಮುಳುಗಿ ಹೋಗ್ತೇವೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯಾನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯಾ. ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಇಲ್ಲಿ ನೀವು 2 ಪಕ್ಷಿಗಳನ್ನು ನೋಡ್ಬೋದು, ಇದು ಪರಮಾತ್ಮ, ಒಂದು ಜೀವಿ. ನಾವು ಇಲ್ಲಿ ಯಾವ ಜೀವಿ ಏನ್ ಮಾಡ್ತಾ ಇದ್ದಾರೆ, ಅವ್ರ ಇಂದ್ರಿಯ ಸುಖದಲ್ಲಿಯೇ ತಲ್ಲೀನನಾಗಿದ್ದಾನೆ. ಆದ್ರೆ ಪರಮಾತ್ಮ ನೋಡ್ತಾ ಇದ್ದಾನೆ, ಇವನು ಯಾವಾಗ ನನ್ನ ಕಡೆ ತಿರುಗಿ ನೋಡ್ತಾನೆ ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಇದ್ದಾನೆ ಪರಮಾತ್ಮನಾಗಿ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ ಭಗವಂತ. ಇದು ಪರಮಾತ್ಮನಾಗಿ ನಮ್ಮೆಲ್ಲಾ ಚಟುವಟಿಕೆಗಳನ್ನು ನೋಡ್ತಾ ಇದ್ದಾನೆ, ಏನೆಲ್ಲ ಮಾಡ್ತಿದೀವಿ ಅಂತ ನೋಡ್ತಾ ಇದ್ದಾನೆ ಭಗವಂತ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಈಗ ಕಲಿಯುಗದಲ್ಲಿ ಪುರಿ ಜಗನ್ನಾಥನಿಗೆ ನಾವು ಶರಣಾಗಬೇಕು. ಜಗನ್ನಾಥನ ಒಂದು ಕೃಪೆ ನಮ್ಮ ಮೇಲೆ ಇರ್ಬೇಕು ಅಂತ ಹೇಳಲಾಗ್ತದೆ. ಈಗ ಭಗವಂತನಿಗೆ ಶರಣಾಗುವಂಥದ್ದು, ಅವರ ಕೃಪೆಯಿಂದ ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯಲಾಗ್ತದೆ. ಹಾಗಾಗಿ ಕೃಷ್ಣನಿಗೆ ಶರಣಾಗಬೇಕು. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯಾತರಂ ಮಯಾ ವಿಮೃಶೈತ ತದೇಶೇನ ಯಥೇಚ್ಛಸಿ ತಥಾ ಕುರು. ಹೀಗೆ ನನಗೆ ಗುಹ್ಯಕ್ಕಿಂತ ಗುಹ್ಯತರ ಜ್ಞಾನ ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಇಲ್ಲಿ ಕೃಷ್ಣ ಎಲ್ಲವನ್ನು ವಿವರಿಸಿದ ನಂತರ ಅರ್ಜುನನನ್ನು ಫೋರ್ಸ್ ಮಾಡ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ, ನಿನ್ನ ಇಷ್ಟದಂತೆ ಮಾಡು, ನಿನಗೆಲ್ಲ ನಾನು ಈ ಗುಹ್ಯತರವಾದ ಜ್ಞಾನವನ್ನು ನೀಡಿದ್ದೇನೆ. ಗುಹ್ಯಕ್ಕಿಂತ ಗುಹ್ಯತರವಾದ ಕಾನ್ಫಿಡೆನ್ಷಿಯಲ್ ನಾಲೆಜ್ ನಿನಗೆಲ್ಲ ವಿವರಿಸಿದ್ದೇನೆ. ಇದನ್ನು ಕುರಿತು ನೀನು ವಿಮರ್ಶೆ ಮಾಡು, ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು ಅಂತ ಹೇಳಿ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಪರ್ಫೆಕ್ಟ್ ಟೀಚರ್ ಅಂತ ಹೇಳಿ. ಯಾಕೆಂದ್ರೆ ಅವನು ಫೋರ್ಸ್ ಮಾಡ್ತಾ ಇಲ್ಲ, ನಿನ್ನ ಇಷ್ಟದಂತೆ ಮಾಡು ಅಂತ ಹೇಳ್ತಾ ಇದ್ದಾನೆ.
अर्जुन उवाच नष्टो मोहा स्मृतिर्लब्धा त्वत्प्रसादान्मयाच्युत स्थितोऽस्मि गतसन्देहा करिष्ये वचनं तव. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನೆರಳು ಸಿದ್ಧನಾಗಿದ್ದೇನೆ. ಇಲ್ಲಿ ಅರ್ಜುನ ಹೇಳ್ತಾನೆ, ಅರ್ಜುನನು ಹೀಗೆ ಹೇಳಿದನು. ಏನು ಹೇಳ್ತಾನೆ ಅವನು? ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ಅಚ್ಯುತನೇ, ನನ್ನ ಮೋಹವು ಮಾಯವಾಗಿದೆ. ಈಗ ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಕರಿಷ್ಯೇ ವಚನಂ ತವ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ ನಾನು ಅಂತ ಹೇಳ್ತಾ ಇದ್ದೇನೆ ಅರ್ಜುನ. ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ಅರ್ಜುನ ಕೂಡ ಪರ್ಫೆಕ್ಟ್ ಸ್ಟೂಡೆಂಟ್ ಅಂತೇಳಿ. ಕೃಷ್ಣ ಹೇಳಿದನು ಒಪ್ಪಿಕೊಳ್ತಾ ಇದ್ದಾನೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಅನುವಾದ: ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಈ ಒಂದು ಶ್ಲೋಕ 9ನೇ ಅಧ್ಯಾಯದಲ್ಲಿ ಕೂಡ ರಿಪೀಟ್ ಆಗಿದೆ. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ನನ್ನನ್ನು ಕುರಿತು ಚಿಂತಿಸು, ಸದಾ ಕೃಷ್ಣನನ್ನು ಕುರಿತು ಚಿಂತಿಸ್ಬೇಕು, ಕೃಷ್ಣನ ಭಕ್ತನಾಗ್ಬೇಕು, ಕೃಷ್ಣನನ್ನು ಪೂಜೆ ಮಾಡ್ಬೇಕು, ಕೃಷ್ಣನಿಗೆ ನಮಸ್ಕಾರ ಮಾಡ್ಬೇಕು. ಇಷ್ಟನ್ನು ಮಾಡಿದ್ರೆ ಅವರು ನನ್ನ ಬಹುಪ್ರಿಯ ಸ್ನೇಹಿತನಾದ್ರಿಂದ ನಿನಗೆ ಈ ಭರವಸೆಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇರ್ತದೆ. ಶ್ರೀ ರಾಧಾ ಗೋವಿಂದರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರ್ತದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನುವಾದ: ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಎಸ್, ಇಲ್ಲಿ 65ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಭಗವಂತ ಹೇಳ್ತಾರೆ, ನನ್ನನ್ನು ಕುರಿತು ಚಿಂತಿಸು ಅಂದ್ರೆ ಭಗವಂತನನ್ನು ಕುರಿತು ಚಿಂತಿಸ್ಬೇಕು ಅಂತೇಳಿ. ಇದರಿಂದ ನಾವು ಏನ್ ತಿಳಿಬಹುದು? ಚಿಂತೆ ನಮ್ಮ ಜೀವ ಇರುವಾಗ್ಲೇ ಸುಡುತ್ತಿರುತ್ತೆ, ಚಿತೆ ಒಂದು ಬಾರಿ ಸುಡುತ್ತೆ. ಬದುಕಿರುವಷ್ಟು ಕಾಲ ಚಿಂತೆ, ಸತ್ತ ಮೇಲೆ ಚಿತೆ. ಹಾಗಾಗಿ ಭಗವಂತನ ಕುರಿತು ಚಿಂತಿಸಿದರೆ ನಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನು 66ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ನಿಮ್ಮೆಲ್ಲ ಸೋ ಕಾಲ್ಡ್ ರಿಲಿಜನ್ ಇದೆ, ಇದರಿಂದ ಆಚೆ ಬನ್ನಿ, ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾಗಿ ನಿಮ್ಮ ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸ್ತಾನೆ ಅಂತ ಹೇಳಿ. ಮತ್ತೆ ಯಾವುದೇ ಪಾಪ ಇರೋದಿಲ್ಲ. ಕೃಷ್ಣನಿಗೆ ಶರಣಾದ್ರೆ ಮತ್ತೆ ಯಾವುದೇ ಪಾಪ ಇರೋದಿಲ್ಲ. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಅನುವಾದ: ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಇಲ್ಲಿ ತಪಸ್ಸು ಮಾಡದವನಿಗೆ ಅಂದಿದ್ರೆ, ಈಗ ನೀವೆಲ್ಲರೂ ಕೂಡ 18 ದಿವಸಗಳು ಕೂಡ ಕ್ಲಾಸ್ ಕೇಳಿದ್ದೀರಾ. ಇದೊಂದು ತಪಸ್ಸು. ಯಾಕಂದ್ರೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಆ 1 ಗಂಟೆಯನ್ನು ಇಟ್ಟು ಒಂದು ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳುವಂಥದ್ದು ಒಂದು ತಪಸ್ಸದು. ನಂತರ ಈಗ ಒಂದು ರೌಂಡ್ ಜಪ ಮಾಡುವಂಥದ್ದು, ಪ್ರತಿದಿನ ಭಗವದ್ಗೀತೆ ಓದುವಂಥದ್ದು, ಲೆವೆಲ್ 2ಗೆ ಜಾಯ್ನ್ ಆಗುವಂಥದ್ದು, ಇದೆಲ್ಲವೂ ಕೂಡ ತಪಸ್ಸಲ್ಲಿ ಬರ್ತದೆ. ಯಾರು ಇದನ್ನ ಮಾಡೋದಿಲ್ಲ, ಈಗ ನೀವು ಹೇಳ್ತೀರಾ ಹೀಗೆ ಭಗವದ್ಗೀತೆ ಕ್ಲಾಸ್ ಇದೆ ಬನ್ನಿ ಅಂತ, ಆದ್ರೆ ಅವ್ರು ಬರೋದಿಲ್ಲ. ಹಾಗೆ ಬರ್ಲಿಲ್ಲ ಅಂತ ಹೇಳಿಬಿಟ್ಟು ನಾವು ಅವರಿಗೆ
ಬೋಧನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವರು ಅವರ ಜೊತೆ ವಾದ ಕೇಳಿದ್ರೆ ಅವ್ರು ಅವರದನ್ನೇ ವಾದವನ್ನು ಮಂಡಿಸ್ತಾರೆ. ನಿಮಗೆ ಅದರಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಯಾಕೆ ತಿಳಿದ್ರೆ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ ಅಂದ್ರೆ, ಭಾರತ ಜನ್ಮ ಭೂಮಿ ಹೈಲ ಫಸ್ಟ್ ನಾವು ಭಕ್ತರಾಗ್ಬೇಕು, ಫಿರ್ಕರು ಉಪಕಾರ ಅಂತ ಹೇಳಿ, ಅಂದ್ರೆ ನಂತರ ನಾವು ಇನ್ನೊಬ್ಬರಿಗೆ ಬೋಧಿಸ್ಲಿಕ್ಕಾಗ್ತದೆ. ಹಾಗಾಗಿ ಯಾರಿಗೆ ಈ ಒಂದು ಭಗವಂತನಲ್ಲಿ ಅಸೂಯೆ ಇರ್ತದೆ, ಯಾರು ಅಭಕ್ತರಿರ್ತಾರೆ, ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರೋದಿಲ್ಲ, ಅವರಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ಯಾಕೆಂದ್ರೆ ಅವರ ಜೊತೆಯಲ್ಲಿ ವಾದದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಈಗ ಸಾಧ್ಯ ಇಲ್ಲ. ನಾವು ಜಸ್ಟ್ ಹೇಳ್ಬೋದು, ಹೀಗೆ 18 ದಿವಸಗಳ ಕಾಲ ಒಂದು 18 ದಿವಸ ಭಗವದ್ಗೀತೆ ಕ್ಲಾಸ್ ನಡೀತಾ ಇರುತ್ತೆ, ಬನ್ನಿ ಅಂತ ಹೇಳಿದ್ರೆ ಅವರು ಖುಷಿ ಪಟ್ಟು ಸಂತೋಷದಿಂದ ಬಂದ್ರೆ ಓಕೆ. ಯಾರು ಬರೋದಿಲ್ಲ ಅವರನ್ನು ಒತ್ತಾಯದಿಂದ ಅವರಿಗೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟು ಅವರ ವಾದದಲ್ಲಿ ಎಲ್ಲ ನಾವು ತೊಡಗಿದ್ರೆ ಏನಾಗ್ತದೆ, ನಮ್ಮಲ್ಲಿದ್ದ ಸ್ವಲ್ಪ ಏನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಇದ್ದ ಆ ಒಂದು ಆಸಕ್ತಿ ಕೂಡ ಕಳೆದುಕೊಳ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ, ಭಗವಂತನೇ ಹೇಳ್ತಾ ಇದ್ದಾನೆ. ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಾಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯ. ಅನುವಾದ: ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಸೊ ಇಲ್ಲಿ ಯಾರಿಗೆ ಈಗ ಆಸಕ್ತಿ ಇರ್ತದೆ, ಈಗ 18 ದಿವಸ ಭಗವದ್ಗೀತೆ ಕ್ಲಾಸ್ ಇದೆ, ಬನ್ನಿ, ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಎಲ್ಲ ನೀವು ಹೇಳ್ಬೋದು. ಅವ್ರಿಗೆ ಆಸಕ್ತಿ ಇದ್ರೆ ಅವ್ರು ಬಂದ್ರೆ ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವರಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶ ನಿಶ್ಚಯವಾಗಿ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರ್ತಾನೆ. ಹೀಗೆ ಮಾಡೋದ್ರಿಂದ ಯಾರು ಈ ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾರೆ, ಕೃಷ್ಣನ ಬಗ್ಗೆ ಹೇಳುವಂಥದ್ದು, ಅವರು ಕೃಷ್ಣನ ಧಾಮಕ್ಕೆ ಹೋಗ್ತಾರೆ. ಹಾಗಾಗಿ ಪ್ರಚಾರ ಮಾಡುವುದು ತುಂಬಾ ಮುಖ್ಯ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಾ ಪ್ರಿಯತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಸರಿ, ಹಾಗಾಗಿ ಪ್ರಭುಪಾದರು ಅವರು ಪ್ರಪಂಚಾದ್ಯಂತ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವಂಥದ್ದು. ಅವರಿಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಹಾಗೆ ನೀವು ಪ್ರಚಾರ ಮಾಡುವವರಿಗೆ ಸಹಾಯ ಮಾಡಿದ್ರು ಕೂಡ ಕೃಷ್ಣ ಅನುಗ್ರಹಿಸ್ತಾನೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಯಾರು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅವ್ರು ಭಗವಂತನಿಗೆ ತುಂಬಾ ತುಂಬಾ ಪ್ರಿಯರಾಗಿರ್ತಾರೆ. ಈಗ ನೆಕ್ಸ್ಟ್ ಬ್ಯಾಚ್ ಶುರು ಆಗ್ತಾ ಇದೆ, ಆಗಸ್ಟ್ 7ರಿಂದ ಶುರು ಆಗುತ್ತೆ 18 ದಿವಸಗಳ ಭಗವದ್ಗೀತೆ ತರಗತಿ. ನಿಮಗೆಲ್ಲ ಗ್ರೂಪ್ ಅಲ್ಲಿ ಲಿಂಕ್ ಅನ್ನು ಕಳಿಸ್ತಾರೆ. ಸೊ ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ತಿಳಿಸಿ, ಅವರು ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಲಿ. ನಿಮಗೆ ಕೂಡ ಭಗವಂತನ ಅನುಗ್ರಹ ಸಿಗ್ತದೆ. ಭಗವಂತನೇ ಹೇಳಿದ್ದಾನೆ, ಯಾರು ಈ ನನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ಅವರಿಗೆ ನಾನು ವಿಶೇಷವಾಗಿ ಅನುಗ್ರಹಿಸ್ತೇನೆ ಅಂತ ಹೇಳಿ. ಅಧ್ಯೇಷ್ಯತೆ ಚಾಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಾಸ್ಯಾಮಿತಿ ಮೇ ಮತಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವವನೋ ಅವನು ತನ್ನ ಬುದ್ಧಿ ಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಈಗ ಕೃಷ್ಣಾರ್ಜುನರ ಈ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಭಗವದ್ಗೀತೆಯನ್ನು ಓದ್ಲಿಕ್ಕೆ ಶುರು ಮಾಡಿದೀರಾ, ಭಗವದ್ಗೀತೆ ಪುಸ್ತಕವನ್ನು ಓದ್ಲಿಕ್ಕೆ ಶುರು ಮಾಡ್ತೀರಾ, ಮತ್ತೆ ಅವನು ತನ್ನ ಬುದ್ಧಿ ಶಕ್ತಿಯಿಂದ ನನ್ನನ್ನು ಪೂಜಿಸ್ತಾನೆ. ನಂತರ ನೀವು ಭಗವಂತನನ್ನು ಅಕ್ಸೆಪ್ಟ್ ಮಾಡ್ತೀರಾ, ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಳ್ತೀರಿ. ಶ್ರದ್ಧವಾನನಸೂಯಶ್ಚ ಶೃಣುಯಾದಪಿ ಯೋ ನರ ಸೋಪಿ ಮುಕ್ತ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಅನುವಾದ:
ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಈಗ ಇದನ್ನು ಶ್ರದ್ಧೆಯಿಂದ ಕೇಳಬೇಕು, ಅಂದ್ರೆ ಪೂರ್ತಿ ನಂಬಿಕೆಯಿಂದ ಕೇಳುವಂಥದ್ದು, ಅಸೂಯೆ ಇಲ್ಲದೆ, ಹೊಟ್ಟೆಗಿಚ್ಚಿರಬಾರ್ದು. ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗ್ತಾನೆ ಮತ್ತು ಪುಣ್ಯ ಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರ್ತಾನೆ. ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನ ಸಂವಾದಾಮಿಮ ಶ್ರೌಷಂ ಅದ್ಭುತಂ ರೋಮಹರ್ಷಣಂ ವ್ಯಾಸ ಪ್ರಸಾದಾಚ್ಯುತಾ ವಾನೇ ತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣ ಸಾಕ್ಷಾತ್ ಕಥಯತಃ ಸ್ವಯಂ ರಾಜಸಂಸೃತ್ಯ ಸಂವಾದಾಮಿಮದ್ಭುತಂ ಕೇಶವಾರ್ಜುನ ಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಅನುವಾದ: ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಸಂಜಯನು ಹೇಳ್ತಾನೆ, ಇಬ್ಬರು ಮಹಾತ್ಮರಾದ ಕೃಷ್ಣಾರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದದೆಂದರೆ ನನಗೆ ರೋಮಾಂಚನ ಆಗ್ತಿದೆ ಅಂತೇಳಿ ಇಲ್ಲಿ ಸಂಜಯನಿಗೆ ಆ ಒಂದು ತುಂಬಾ ಸಂತೋಷ ಆಗಿದ್ದಾನೆ ಅವನೀಗ. ವ್ಯಾಸರ ಕೃಪೆಯಿಂದಾಗಿ ಅವರ ಗುರುಗಳನ್ನು ಇಲ್ಲಿ ಸ್ಮರಿಸುವಂಥದ್ದು, ತಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅಂದ್ರೆ ವ್ಯಾಸ ಮಹರ್ಷಿಗಳು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ನೀಡಿರ್ತಾರೆ. ಅವರ ಕೃಪೆಯಿಂದಾಗಿ ಸಂಜಯನು ಧೃತರಾಷ್ಟ್ರನ ಆಸ್ಥಾನದಲ್ಲಿದ್ದುಕೊಂಡೇ ಆ ಒಂದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅದನ್ನು ಇಲ್ಲಿ ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಹಾಗೆ ಅಲ್ಲಿ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು, ಗುರುಗಳನ್ನು ಹೊಗಳುವಂಥದ್ದು. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಇಲ್ಲಿ ಧೃತರಾಷ್ಟ್ರನಿಗೆ ಹೇಳುವಂಥದ್ದು, ಸಂಜಯ, ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗ್ತಿದೆ. ಇಲ್ಲಿ ಕೃಷ್ಣಾರ್ಜುನರ ಆ ಒಂದು ಸಂಭಾಷಣೆಯನ್ನು ಕೇಳಿ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸ್ತಾ ಇದ್ದಾನೆ ಸಂಜಯನ. ಅದರಿಂದ ಅವನು ತುಂಬಾ ಆನಂದ ಪಡ್ತಾ ಇದ್ದಾನೆ. ಪ್ರತಿ ಕ್ಷಣವೂ ಅವನಿಗೆ ರೋಮಾಂಚನವಾಗ್ತಾ ಇದೆ. ತಚ್ಚ ಸಂಸೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜಾನ್ ಹೃಷ್ಯಾಮಿ ಚ ಪುನಃ ಪುನಃ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಇಲ್ಲಿ ಸಂಜಯ ಹೇಳುವಂಥದ್ದು ಧೃತರಾಷ್ಟ್ರನಿಗೆ, ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು, ಇಲ್ಲಿ ಭಗವಂತನ ರೂಪವನ್ನು ನೋಡ್ಬಿಟ್ಟು ಮತ್ತೆ ಮತ್ತೆ ಸ್ಮರಿಸ್ತಾ ಇದ್ದಾನೆ. ಅದರಿಂದ ಅವನ ಆ ಒಂದು ವಿಸ್ಮಯ ಏನಿದೆ ಇದು ಹೆಚ್ಚುತ್ತಾ ಇದೆ. ಮತ್ತೆ ಮತ್ತೆ ಸಂತೋಷ ಪಡ್ತಾ ಇದ್ದಾನೆ. ಆ ಒಂದು ದಿವ್ಯವಾದ ಆ ಒಂದು ಏನ್ ಹೇಳ್ತಾರೆ ಆ ರೂಪವನ್ನು ನೋಡಿ ಇಲ್ಲಿ ತುಂಬಾ ಸಂತೋಷ ಪಡ್ತಾ ಇದ್ದಾನೆ ಸಂಜಯ. ಹಾಗೆ ಇಲ್ಲಿ ತಿಳಿಬೇಕಾಗಿರುವಂತದ್ದು ಏನಂದ್ರೆ, ಕೃಷ್ಣನಿಗೆ ರೂಪ ಇದೆ,
ಕೃಷ್ಣನನ್ನು ಸಾಕಾರ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ. ಇದು ಭಗವದ್ಗೀತೆಯನ್ನು ಅಟೆಂಡ್ ಮಾಡೋದ್ರಿಂದ ಈ ಒಂದು ವಿಷಯಗಳು ತಿಳಿಯುತ್ತೆ. ಶ್ರೀಕೃಷ್ಣ ಶ್ರೀಕೃಷ್ಣನ ಅದ್ಭುತ ರೂಪವನ್ನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯ ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡ್ತಿದ್ದೇನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅನುವಾದ: ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಇಲ್ಲೀಗ ಸಂಜಯ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಎಲ್ಲಿ ಭಗವಂತನಿದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ವಿಜಯ ಖಂಡಿತ ಅಂತ ಹೇಳಿ, ಜಯ ಖಂಡಿತ ಅಂತ ಹೇಳಿ. ಹಾಗಾಗಿ ನೀವೆಲ್ಲರೂ ಕೂಡ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ತರಗತಿಗಳನ್ನು ಕೇಳ್ತಾ ಇರಿ, ಪ್ರಭುಪಾದರ ಪುಸ್ತಕಗಳನ್ನು ಓದ್ತಾ ಇರಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ 18 ದಿವಸಗಳ ತರಗತಿಯು ಮುಗಿತಾರೆ. ಹರೇ ಕೃಷ್ಣ 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 ಹರೇ ಹರೇ, ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ರಾಮ ಹರೇ ರಾಮ ಹರೇ, ರಾಮ ಹರೇ ಹರೇ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.